ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಯಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕೀಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಇವತ್ತು? ಹಾಗಾದರೆ ಇವತ್ತು ಪೈನಾಪಲ್ದು ಮೆಣಸ್ಕಾಯಿ ಓಕೆ, ಒಂದು ಮತ್ತೊಂದು ಮಿಲ್ಕ್ ಶೇಕ್. ಪೈನಾಪಲ್ ಇದೆ, ಪೈನಾಪಲ್ದು 2 ಡಿಶ್. ಹೌದು. ಮೆಣಸಿನಕಾಯಿ ತೆಲಿದ್ರೆ ಇದು ಸ್ವಲ್ಪ ಸ್ವೀಟ್ ಖಾರ ಎಲ್ಲ ಇರುತ್ತೆ. ಅದೇ ಮೆಣಸಿನಕಾಯಿ ತೆಲಿದ್ರೆ ಸ್ವಲ್ಪ ಸ್ವೀಟ್ ಖಾರ ಇದೆಲ್ಲ ಇರುತ್ತಲ್ಲ, ಅದಲ್ಲ? ಓಕೆ, ಅದನ್ನೆಲ್ಲ ಸಪ್ರೇಟ್ ಹಾಕಿ ಎಕ್ಸ್ಟ್ರಾ ಹಾಕಿ ಎಲ್ಲ ತಿನ್ನೋದೆಲ್ಲ ಉಂಟು. ಹೌದು. ಹಾಗಾಗಿ ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಫುಲ್ ಈಗ ಮೆಣಸಿನಕಾಯ್ದು ಅಡುಗೆ ಉಂಟಲ್ಲ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಓಕೆ, ಅಡುಗೆ ಮನೆ ಬಂದೈತೆ ಈಗ. ಫಸ್ಟಿಗೆ ಯಾವುದು ಅನಾನಿಸಿದ್ದು ಮೆಣಸ್ಕಾಯಿ. ಮೆಣಸ್ಕಾಯಿ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಬಾಣಲೆ ಫಸ್ಟ್ ಮೇಡಮ್ ಬೇಕು. ಎಸ್, ಹಾಗಾದರೆ ಹೂವಲ್ಲೇ ಒರೆಸ್ಬೇಕಲ್ಲ? ಎಸ್. ಅದಕ್ಕೆ ಆಯಿಲ್ ಹಾಕಬೇಕಾ? ಅಲ್ಲ, ಆಯಿಲ್ ಅಲ್ಲ, ನಾನು ಪೈನಾಪಲ್ ಹಾಕ್ತೀನಿ. ಸ್ವಲ್ಪ ನೀರು ಹಾಕಬೇಕು. ಓಕೆ, ನೀರು ಹಾಕಬೇಕಾ? ಹೌದು, ಸ್ವಲ್ಪ. ಓಕೆ, ಒಂದು ಕಪ್, ಒಂದು ಕಾಲು ಸ್ವಲ್ಪ ಸಾಕು. ಸಾಕು. ಅದೇ ಇಲ್ಲಿ ಅದು ಚಮಚ. ಇದು ಫಸ್ಟಿಗೆ ನಾವು ಈ ಥರ ಸ್ವಲ್ಪ ಬೇಯಿಸ್ಕೊಳ್ಬೇಕಲ್ಲ? ಹೌದು. ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಓಕೆ, ಈಗಲೂ ಹಾಕೊಳ್ತೀರಾ? ಹೌದು. ಬೆಲ್ಲ ಉಪ್ಪೆಲ್ಲ ಫಸ್ಟಿಗೆ ಹಾಕಬೇಕು. ಓಕೆ, ಬೆಲ್ಲ ಸ್ವೀಟಿಗೆ ಸ್ವಲ್ಪ. ಹೌದು. ಹೆಚ್ಚು ಬೇಕಂತಿಲ್ಲ. ಪೈನಾಪಲ್ ಚೆನ್ನಾಗಿ ಸ್ವೀಟ್ ಇದ್ದರೆ ಸಾಕಾಗುತ್ತೆ. ಅದೆಲ್ಲ ಅದು ಸ್ವಲ್ಪ ಬೆಲ್ಲ ಹಾಕ್ತಾರಲ್ಲ? ಹಾಕ್ತಾರೆ ಸ್ವಲ್ಪ. ಮತ್ತು ಸ್ವಲ್ಪ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೆಣಸು ಹಾಕ್ತೇನೆ ಈಗ. ಈಗಲೂ ಹಾಕ್ತಿದ್ದೀರಾ? ಬೇಯಲಿಕ್ಕೆ. ಕಾಯಿ ಮೆಣಸು ಸ್ವಲ್ಪ ಸಾಕು. ಒಂದು ಖಾರಕ್ಕೆ ಸಾಕಾಗುತ್ತೆ. ಸ್ವಲ್ಪ ಖಾರನೇ ಇರುತ್ತೆ ಅಂತಲ್ಲ? ಹೌದು, ಇರಲಿ. ನಾನು ನೋಡಿ, ಖಾರನೇ ಅಂತ ಹೇಳಿದ್ರೆ ನೀವು ಪೂರ್ತಿ ಹಾಕಿಬಿಟ್ರಲ್ಲ? ಅದು ಖಾರ ಉಂಟು. ಖಾರ ಉಂಟಲ್ಲ? ಅದೇ ಅದಕ್ಕೆ ಒಂದು ಹಾಕಿದ್ದು ಫಸ್ಟಿಗೆ. ಅದೇ ಮುಚ್ಚಳ ಬೇಗ ಬೇಯಬೋದಲ್ಲ? ನೋಡಿ, ಪೈನಾಪಲ್ದು ರಸ ಎಲ್ಲ ಹಾಗೆ ಬಿಡ್ತಾರಲ್ಲ? ಆ್ಯಕ್ಚುಲಿ ಪೈನಾಪಲ್ ಬಿಡ್ತದೆ ಅದ್ರದ್ದು ರಸ. ನೀರು ಹಾಕಿ ಸ್ವಲ್ಪ ಲಿಡ್ ಇಡ್ತೇನೆ ಬೇಯಲಿ ತನಕ. ಬೇರೆ ಏನೋ ರೆಡಿ ಮಾಡ್ಲಿಕ್ಕೆ ಉಂಟು? ರೆಡಿ ಮಾಡ್ಲಿಕ್ಕೆ ಉಂಟು, ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಗ್ರೈಂಡ್ ಮಾಡಿ. ಹಾಗಾದರೆ ನಿಮಗೆ ಮಿಕ್ಸಿ ಜಾರ್ ಬೇಕಾ? ಹೌದು. ಓಕೆ, ಚಿಕ್ಕ ಜಾರ್ ಸಾಕಲ್ಲ? ಒಂದು ಸ್ವಲ್ಪ ಇದು ಹಾಕ್ತೇನೆ. ಸ್ವಲ್ಪ ತೆಂಗಿನಕಾಯಿ, ಅರ್ಧ ಚಮಚ ಉದ್ದಿನಬೇಳೆ. ಉದ್ದಿನಬೇಳೆನಾ? ಹೌದು. ಅದೇನು ಅದು ಸ್ವಲ್ಪ ಇಡೀ ಉಂಟಾ? ಅಲ್ಲ, ಫ್ರೈ ಮಾಡಿದೆ. ಫ್ರೈ ಮಾಡಿದೆ. ಸ್ವಲ್ಪ ಮೆಂತೆ. ಸ್ವಲ್ಪ ಮೆಂತೆ ಇರಲಿ ಅಂತಲೇ. ಸ್ವಲ್ಪ ಅರ್ಧ ಚಮಚ ಕಡಲೆಬೇಳೆ ಫ್ರೈ ಮಾಡಿದ್ದು, ಎಲ್ಲ ಫ್ರೈ ಮಾಡಿದ್ದು. ನೀವು ಹಾಗಾದರೆ ಈಗ ಮತ್ತು ಒಂದು ಚಮಚ ಎಳ್ಳು, ಬಿಳಿ ಎಳ್ಳು. ಓಕೆ, ಅದು ಹೆಚ್ಚು ಸಾಕು, ತೊಂದರೆ ಇಲ್ಲ. ಸಾಕಾಗುತ್ತದೆ. ನೀವು ಎಲ್ಲವನ್ನು ಫ್ರೈ ಮಾಡಿ ಮನೇಲಿ ಇಟ್ಕೊಂಡಿದ್ದೀರಾ? ಹೌದು, ಫ್ರೈ ಮಾಡಿದ ಡಬ್ಬದಲ್ಲಿ. ಮತ್ತು ಒಂದು 2 ಒಣಮೆಣಸು. 3 ಇಡಿ. ಖಾರ ಬೇಕಲ್ಲ? ಹೌದು, ಖಾರ ಬೇಕು. ಇದು ಗ್ರೈಂಡ್ ಮಾಡಿ. ನೀರು ಹಾಕ್ಬೇಕಾ? ನೀರು ಹಾಕಬೇಕು ಸ್ವಲ್ಪ. ಸ್ವಲ್ಪ ಸಾಕಾ ನೀರು? ಸ್ವಲ್ಪ ಸಾಕು. ಕಡಲೆಬೇಳೆ ಹಾಕಿದೆಯಲ್ಲ ನಾನು? ಹಾಕಿದೆ ನೋಡಿ. ಪೈನಾಪಲ್ ಹಾಗೆ ಪರಿಮಳ ಬರ್ತಾ ಉಂಟಲ್ಲ? ಹೌದು. ಎಸ್. ಓಕೆ, ಹಾಗಾದರೆ ಇದನ್ನು ಈಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಎಸ್. ಸಾಕಾಗುತ್ತಾ? ಸಾಕು. ನೋಡಿ, ನೀವು ಕಡಲೆ ಬೇಳೆ ಎಲ್ಲ ಹುರಿದ ಕಾರಣ ಪರಿಮಳ ಹಾಗೆ ಗಮ್ಮ ಬರ್ತುಂಟಲ್ಲ? ಇದು ಸಾಕಾಗುತ್ತಾ? ಇನ್ನು ಸ್ವಲ್ಪ ನಾವು ಬೇಕಿದ್ರೆ ಇದನ್ನು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದಾ ಹೇಗೆ? ಸಣ್ಣ ಕಟ್ ಮಾಡುವ, ತೊಂದರೆ ಇಲ್ಲ. ನೀವು ಅನಾನಸಿಂದ ಬೇರೆ ಏನೆಲ್ಲ ಮಾಡ್ತಿದ್ದೀರಾ? ಅನಾನಸಿಂದ ಬೇರೆ ಪದಾರ್ಥಗಳೆಲ್ಲ ನಾವು ಆ ಕಡೆ ಗಂಜಿ ಊಟಕ್ಕೆ ಒಂದು ಇದು ಮಾಡ್ತಾರೆ ನೋಡಿ, ಸ್ವಲ್ಪ ಅನಾನಸ್ ಮತ್ತು ಗಾಂಧಾರಿ ಮೆಣಸು ಅಂತ ಸಿಗುತ್ತಲ್ಲ, ಅದು ಉಪ್ಪು ಅದನ್ನು ಹಾಕಿ ಹಾಗೆ ಒಂದು ಅನಾನಸ್ ಒಟ್ಟಿಗೆ, ಪೈನಾಪಲ್ ಒಟ್ಟಿಗೆ. ಪೈನಾಪಲ್ ಜೊತೆ ಹಾಗೆ ಮಾಡ್ತಾರೆ. ಅದನ್ನು ಹೀಗೆ ಬೇಯಿಸ್ಲಿಕ್ಕೆ ಏನಿಲ್ಲ, ಹಾಗೆ ಹಸಿಯಾಗಿ ಆಗಿರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ. ಇದು ಹಾಕ್ತೇನೆ, ಗ್ರೈಂಡ್ ಮಾಡಿದ್ದು ಹಾಕ್ತದಲ್ಲ. ತೆಂಗಿನಕಾಯಿ ಹಾಕಿದ ಏನು ಮಸಾಲೆ ಎಲ್ಲ ಸ್ವಲ್ಪ ಹಾಕಿ ಅಂತ. ನೀರು ಬೇಕಾ? ನೀರು ಸಾಕಾ? ಸಾಕಾಗುತ್ತಾ? ಸ್ವಲ್ಪ ಬೇಕು, ಸ್ವಲ್ಪ. ಓಕೆ, ಅದರಲ್ಲಿ ಉಂಟಲ್ಲ. ಎಷ್ಟು ಸತಿ ನೀರು ಕೇಳಿದ್ರು ನಾನು ಇದಕ್ಕೆ ಹಾಕಿ ಕೊಡೋದು ನೋಡಿ.
ಸಾಕಾಗುತ್ತಾ? ಇದೀಗ ಕರೆಕ್ಟಾಗಿ ಕುದಿ ಬರಬೇಕಲ್ಲ? ಕುದಿ ಬಂದರೆ ಆಯಿತು. ಇದು ಈಗ ಸ್ವಲ್ಪ ಅರಸಿನ ಪೌಡರ್ ಹಾಕಬೇಕು. ಅರಿಶಿನ ಹಾಕ್ತಿದ್ದೀರಾ? ಹೌದು. ಮತ್ತೆ ಸ್ವಲ್ಪ ಇಂಗು. ಹಿಂಗೆ ಅದು ಹಾಕ್ತಿದ್ದೀರಾ? ಕಡಲೆಬೇಳೆ ಹಾಕಿದ್ದೇನಲ್ಲ, ಅದಕ್ಕೆ ಚೂರೇ ಚೂರು, ಒಂದು ಚಿಟಿಕೆ ಅಷ್ಟು ಹಿಂಗಲ್ಲ? ಚಿಟಿಕೆ ಚಿಟಿಕೆ ಅಷ್ಟು. ಈಗ ಕರೆಕ್ಟಾಗಿ ಕುದಿ ಬಂದರೆ ಚೆನ್ನಾಗಿರುತ್ತಲ್ಲ? ಹೌದು. ಇದೆಲ್ಲ ಯಾವುದು ಊಟದ ಜೊತೆಗೆ ಮ್ಯಾಚಿಂಗ್ ಅಲ್ಲ? ಊಟಕ್ಕೆ ಇದೆಲ್ಲ ಊಟಕ್ಕೆ ಸಾಕು. ಇದು ಬೆಂತು, ಈಗ ಒಗ್ಗರಣೆ ಹಾಕಬೇಕು. ಇನ್ನೂ ಒಗ್ಗರಣೆ ಹಾಕಬೇಕು? ಹೌದು. ಓಕೆ, ಕುದಿ ಬರ್ತಾ ಉಂಟಲ್ಲ ಈಗ? ಆಲ್ಮೋಸ್ಟ್ ರೆಡಿ. ಬಂದ್ ಮಾಡಬೇಕು. ಬಂದು ಸ್ವಲ್ಪ ಸ್ಲೋ ಇರಬೇಕು. ಹಾಗಾದರೆ ಅದನ್ನು ಈ ಕಡೆ ಇಟ್ಟು ನಾವು ಅಲ್ಲೇ ಒಗ್ಗರಣೆ ಹಾಕೋಲ್ಲ? ಓಕೆ. ಎಸ್, ಒಗ್ಗರಣೆಗೆ ಚೂರು ಎಣ್ಣೆ, ಆಯಿಲ್ ಬೇಕಲ್ಲ? ಆಯಿಲ್ ಅಂತ ಬಂದಾಗ ನಡೆಯಲ್ಲ ಪ್ರೀಮಿಯಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು ಸಾಕು. ಅದಕ್ಕೆ ಒಂದು ಮೆಣಸು ಓಕೆ ಕಟ್ ಮಾಡಿ, ಒಣ ಮೆಣಸು. ಇದು ಸರಿಯಾದ ಒಗ್ಗರಣೆ ಅಲ್ಲ? ಕೆಲವರೆಲ್ಲ ಸೊಪ್ಪು, ಎಲ್ಲವನ್ನು ಒಟ್ಟಿಗೆ ಹಾಕೊಂಡಿದ್ದೀರಾ? ಸಾಸಿವೆ. ಸಾಸಿವೆ ನೀವೆಲ್ಲ ಒಗ್ಗರಣೆ ಒಟ್ಟಿಗೆ ಹಾಕಿದ್ದೀರಿ ನೋಡಿ, ಇಲ್ಲಾಂದರೆ ಸಪ್ರೇಟ್ ಸಾಸಿವೆ ಬೇರೆ? ಹೌದು ಎಲ್ಲ ಹಾಕ್ತೀರಾ? ಇಲ್ಲ, ಒಟ್ಟಿಗೆ ಹಾಕೋದು. ಒಟ್ಟಿಗೆ ಹಾಕ್ತೀರಾ? ಇದಕ್ಕೆಲ್ಲ ಒಗ್ಗರಣೆ ಬಿದ್ದರೆ ಅಂತಲ್ಲ? ಹೌದು, ಹಾಕ್ತೇನೆ. ಓಕೆ, ಗ್ಯಾಸ್ ಓಪನ್ ಮಾಡಿ. ಎಸ್. ಎಸ್, ಒಗ್ಗರಣೆ ಅಂತೂ ಬಿದ್ದ ನಂತರ ಅಡುಗೆ ಅಂತೂ ರೆಡಿ ಅಂತಲೇ ಲೆಕ್ಕಲ್ಲ? ರೆಡಿ. ಈ ಪರಿಮಾಣ ಹೇಗೂ ಅನಾನಸಿದ್ದು ಚೆನ್ನಾಗಿ ಪರಿಮಾಣ ಬರ್ತಿತ್ತು, ಒಗ್ಗರಣೆ ಬಂದಾಗ ಇನ್ನೂ ಚೆನ್ನಾಗಿ ಬರ್ತದಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಇನ್ನು ಸರ್ವ್ ಮಾಡಿಕೊಡೋದಲ್ಲ? ಸರ್ವ್ ಮಾಡೋದು. ಎಸ್, ಈಗ ಸರ್ವ್ ಮಾಡ್ತೇನೆ. ಸರ್ವ್ ಮಾಡಲಿಕ್ಕಂತೂ ಪ್ಲೇಟ್ ಅಂತೂ ಕಾಯ್ತಾ ಇದೆ. ಪರಿಮಳವೇ ಗಮ್ಮತ್ತು ಬರ್ತುಂಟು, ಹಾಗೆ ಚೆನ್ನಾಗಿ ಆಗಿದೆ ಅಂತ ಪಕ್ಕ ಗೊತ್ತಾಗ್ತುಂಟಲ್ಲ? ಪೈನಾಪಲ್ ಮೆಣಸಿನಕಾಯಿ ರೆಡಿ. ಓಕೆ, ಪೈನಾಪಲ್ ಮೆಣಸಿನಕಾಯಿ ರೆಡಿ ಅಲ್ಲ? ಗಮನ. ಓಕೆ, ಶಕೀಲಾ ಮ್ಯಾಮ್ ಸಾಕಾಗಿರುವಂತಹ ಪೈನಾಪಲ್ ಮೆಣಸಿನಕಾಯಿ ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನದು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಮೊದಲಿಗೆ ಅನಾನಸು ಹೂಳುಗಳಿಗೆ ಮುಳುಗುವಷ್ಟು ನೀರು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಮೆಣಸಿನಕಾಯಿ ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಹುರಿದ ಉದ್ದಿನ ಬೇಳೆ, ಮೆಂತೆ, ಹುರಿದ ಕಡಲೆಬೇಳೆ, ಬಿಳಿ ಎಳ್ಳು, ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಅನಾನಸ್ ಬೆಂದ ನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ಅರಿಶಿನ ಪುಡಿ ಚಿಟಿಕೆ, ಹಿಂಗು ಪುಡಿ ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಒಣಮೆಣಸು, ಕರಿಬೇವು, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಅನಾನಸ್ ಮೆಣಸಿನಕಾಯಿ ಸವಿಯಲು ಬಲು ಸ್ವಾದಿಷ್ಟ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.